10%, 20% ಮತ್ತು 30%ಗಳ ಸತತ ರಿಯಾಯಿತಿಯು ಒಂದೇ ರಿಯಾಯಿತಿಯ ಯಾವ ದರಕ್ಕೆ ಸಮ? 10%, 20% ಮತ್ತು 30%ಗಳ ಸತತ ರಿಯಾಯಿತಿ ಒಟ್ಟಾರೆ ಎಷ್ಟು ರಿಯಾಯಿತಿಗೆ ಸಮನಾಗಿರುತ್ತೆ? 100 ರೂಪಾಯಿ ನಮೂದಿತ ಬೆಲೆ ಅಥವಾ ಲಿಸ್ಟೆಡ್ ಪ್ರೈಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಮೊದಲನೇ ರಿಯಾಯಿತಿಯ ದರ 10%, 100 ಮೈನಸ್ 100 ಇಂಟು 10%. ಮಾರಾಟ ಬೆಲೆ 90 ರೂಪಾಯಿ ಆಗುತ್ತೆ. 90ರ ಮೇಲೆ 20%, 90 ಇಂಟು 20%. ಸೊ ಇದು 72 ಆಗುತ್ತೆ. 72ರ ಮೇಲೆ 30%. ಸೊ 72 ಇಂಟು 30%. 100ರಿಂದ ಡಿವೈಡ್ ಮಾಡಿದ್ರೆ 0.3 ಹಾಗೂ ಇದು 1 ಆಗುತ್ತೆ. 72 ಇಂಟು 0.3 21.6ಕ್ಕೆ ಸಮ. ಸೊ 72 ಮೈನಸ್ 21.6 50.4ಕ್ಕೆ ಸಮನಾಗುತ್ತೆ. ಸೊ 100 ರೂಪಾಯಿ ನಮೂದಿತ ಬೆಲೆ ಇರುವಂಥ ವಸ್ತು ಈ ಸತತ ರಿಯಾಯಿತಿಗಳ ನಂತರ 50.4ಕ್ಕೆ ಮಾರಾಟ ಆಗುತ್ತೆ. ಸೊ ಅಲ್ಲಿಗೆ ರಿಯಾಯಿತಿ ಎಷ್ಟಾಗುತ್ತೆ? 100 ಮೈನಸ್ 50.4 49.6% ಆಗುತ್ತೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ.